ಧನುರ್ಮಾಸದ ಪ್ರಯುಕ್ತ ಚಾಮುಂಡಿ ಬೆಟ್ಟಕ್ಕೆ ಸಾಯಂಕಾಲ 8:30 ಬಂದಿದ್ದೀವಿ. ಎಷ್ಟೊಂದು ಜನಸಾಗರ ನಡೀತಾ ಐತೆ ನೋಡಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ತಾಯಿ ದರ್ಶನ ಮಾಡೋದಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ತುಂಬ ಜನ ಹೋಗ್ತಿದ್ದಾರೆ. ನಮಗೆ ಅಂತ ಒಂದು ಸ್ಪೆಷಲ್ಲಾಗಿ ಹೋಗ್ತೀವಿ, ತಾಯಿ ದರ್ಶನ ಮಾಡ್ತೀವಿ. ನಮ್ಮ ಈಗ ತಾಯಿನ ದರ್ಶನ ಮಾಡೋದಕ್ಕೆ ನಾನು, ನಮ್ಮ ಮೋನಿ, ನಮ್ಮ ಬಾಬವರು ಎಲ್ಲರೂ ಹೋಗ್ತಾರೆ. ನೋಡೋಣ, ಎಲ್ಲರೂ ನೋಡ್ಕೊಳ್ಳಿ ತಾಯಿ ದರ್ಶನ ಮಾಡೋದು. ಇವರು ಮನೆಗೆ ಬಂದಿರಲ್ಲ ಮೋನಿ ನೋಡಿ. ತಾಯಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಗರ್ಭಗುಡಿಗೆ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾ ಇದ್ದೀವಿ. ಜೋಬಿಲ್ಲ. ಗೊತ್ತಾಯ್ತಾ ಎಲ್ಲ ಕರ್ಕಳಿ ಒಳಗೆ ಸಿಗಲ್ಲ. ನಡಿ ಒಳಗಡೆ ಬನ್ನಿ ಮಹೇಶ್. ಆಫ್ ಮಾಡಿ